ಅಪ್ರಾಪ್ತ ಬಾಲಕಿಯನ್ನ ಅನ್ಯ ಧರ್ಮದ ಯುವಕ ಅಪಹರಿಸಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಹಿಂದೂಪರ ಸಂಘಟನೆ ಪೊಲೀಸ್ ಠಾಣೆಯ ಮುಂದೆ ಜಮಾಯಿಸಿ ಪ್ರತಿಭಟನೆ ನಡೆಸಿದ ಘಟನೆ ಉಡುಪಿ ಜಿಲ್ಲೆಯ ಹಿರಿಯಡ್ಕದಲ್ಲಿ ನಡೆದಿದೆ. ಘಟನೆ ನಡೆದು 3 ದಿನ ಕಳೆದರೂ ಬಾಲಕಿ ಪತ್ತೆಯಾಗದೇ ಇರುವುದನ್ನು ಖಂಡಿಸಿ ಹಿಂದೂ ಸಂಘಟನೆಗಳು ಬೀದಿಗಿಳಿದಿವೆ. ಹಿರಿಯಡ್ಕ ಪೊಲೀಸ್ ಠಾಣೆಯ ಮುಂಭಾಗ 300ಕ್ಕೂ ಹೆಚ್ಚು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಹಾಗೂ ಬಿಜೆಪಿ ಮುಖಂಡರು ಜಮಾಯಿಸಿದ್ರು. ಅಪ್ರಾಪ್ತ ಬಾಲಕಿಯನ್ನ ಅನ್ಯ ಧರ್ಮದ ಯುವಕ ಅಪಹರಣ ಮಾಡಿದ್ದಾನೆ ಎಂದು ಸಂಘಟನೆಯ ಪ್ರಮುಖರು ಆಪಾದಿಸಿದ್ದಾರೆ. ಈ ಘಟನೆಗೆ ಯಾರೆಲ್ಲ ಕುಮ್ಮಕ್ಕು ನೀಡಿದ್ದಾರೆ ಎಲ್ಲರನ್ನ ತಕ್ಷಣಕ್ಕೆ ಬಂಧಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಉಪ ಪೊಲೀಸ್ ವರಿಷ್ಠಾಧಿಕಾರಿಯ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು. ಮನವಿ ಸ್ವೀಕರಿಸಿದ ಉಪ ಪೊಲೀಸ್ ಅಧೀಕ್ಷಕ ಜಯಶಂಕರ್ ಅವರು ಮಾತನಾಡಿ, ಈಗಾಗಲೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ 4 ತಂಡಗಳನ್ನು ರಚಿಸಲಾಗಿದೆ. ಅಲ್ಲದೆ ಸಿಸಿಟಿವಿ ಫುಟೇಜ್ ಈಗಾಗಲೇ ಲಭ್ಯವಾಗಿದ್ದು ಆರೋಪಿಯ ಚಲನವಲನಗಳ ಬಗ್ಗೆ ನಿಗಾ ಇರಿಸಲಾಗಿದೆ. ತಕ್ಷಣದಲ್ಲಿ ಆರೋಪಿಯನ್ನ ಬಂಧಿಸಲಾಗುವುದೆಂದು ಹೇಳಿದರು. 4 ಟೀಮನ್ನು ಈಗಾಗಲೇ ಮಾಡಿದ್ದೀವಿ. ತನಿಖೆ ಹಂತದಲ್ಲಿ ಕೆಲವೊಂದು ಘಟನೆಗಳನ್ನೆಲ್ಲ ವೈಯಕ್ತಿಕವಾಗಿ ನಾವು ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾವು ಅದನ್ನು ತನಿಖೆಯನ್ನು ಮಾಧ್ಯಮದಲ್ಲಿ ಅಥವಾ ನಿಮ್ಮ ಮೂಲಕ ತಿಳಿಸಿದರೆ ಅದನ್ನು ಆರೋಪಿತರಿಗೆ ಅದನ್ನು ಇನ್ನೊಂದಷ್ಟು ಹೆಲ್ಪ್ ಆಗಿ ಮರೆ ಮಾಡಿಸುವಂಥ ಸಾಧ್ಯತೆ ಇರ್ತದೆ. ಆಲ್ರೆಡಿ ನಾವು ಅವರು ಹೋಗಿರೋ ಬಗ್ಗೆ CC ಕ್ಯಾಮ್ರಾಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಮತ್ತು ಯಾರು ಎಲ್ಲಿ ಹೋಗಿದ್ದಾರೆ ಅನ್ನೋದು ಎಲ್ಲವನ್ನು ತನಿಖೆಯನ್ನು ಪೂರ್ಣ ಮಾಡ್ತೀವಿ. ಅವರ ಸಂಬಂಧಿಕರು ರಿಲೇಟಿವ್ಸು ಯಾರು ಅವರಿಗೆ ಸಹಾಯವನ್ನು ಮಾಡಿದಾರೋ ಅಂಥವ್ರ ಅಥವಾ ಎಲ್ಲಿಯಾರು ಅಡಗಿರ್ತಾ ಅನ್ನೋದು ಎಲ್ಲವನ್ನು ಪರಿಶೀಲನೆ ಮಾಡ್ತೀವಿ. ತನಿಖೆಯಲ್ಲಿ ಮಾಡಿ ಆದಷ್ಟು ಬೇಗ ನಿಮಗೆ ಏನು ಬಂಧಿಸ ಮಾಡಬೇಕು, ಕಾನೂನು ಪ್ರಕಾರ ಕೈಗೊಳ್ಳಬೇಕಂತ ನಾವು ಕೇಳ್ಕೊಂಡು ಅಂದರೆ ಇದರ ಹಿಂದಿನ ವ್ಯವಸ್ಥಿತ ಷಡ್ಯಂತ್ರ ಇದೆ. ಇದು ಸಮಾಜಕ್ಕೆ ತಿಳಿಬೇಕು ಮತ್ತು ನಮ್ಮ ಹಿಂದೂ ಸಮಾಜದ ಕುಟುಂಬಗಳಿಗೆ ತಿಳಿಬೇಕು ಮತ್ತು ಹಿಂದೂ ಹುಡುಗಿಯರಿಗೆ ತಿಳಿಬೇಕು ಎನ್ನುವಂಥ ದೃಷ್ಟಿಯಿಂದ ಈ ರೀತಿಯಾಗಿ ನಾವು ಸೇರಿದ್ದೇವೆ ಹೊರತು ಯಾವುದರ ವಿರುದ್ಧ ಅಲ್ಲ, ಯಾವುದರ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಲವ್ ಜಿಹಾದ್ನ ವಿರುದ್ಧ, ಅದರೊಟ್ಟಿಗೆ ಇಸ್ಲಾಂ ಸಮಾಜ ಇವತ್ತು ಏನು ಮಾಡ್ತಾ ಇದೆ ಅದರ ವಿರುದ್ಧ ನಮ್ಮ ಇವತ್ತು ನಾವು ಸೇರಿರುವಂಥದ್ದು. ಹಾಗಾಗಿ ನಾವು ಇದನ್ನು ಸ್ಪಷ್ಟವಾಗಿ ಹೇಳಿದ್ದೇವೆ. ಇದೊಂದು ವ್ಯವಸ್ಥಿತ ಷಡ್ಯಂತ್ರ, ಲವ್ ಜಿಹಾದ್ ಇದರಲ್ಲಿದೆ, ಇದರಲ್ಲಿ 2 ಪ್ರಶ್ನೆ ಇಲ್ಲ.